ಕಳೆದ ಒಂದು ವಾರದಲ್ಲಿ ಉಡುಪಿ ಕೋರ್ಟ್ಗಳಿಗೆ ಹುಸಿ ಬಾಂಬ್ ಥ್ರೆಟ್ ಮೇಲ್ಗಳನ್ನು ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಾನ್ಯ PDJ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿ ಉಡುಪಿ ಜಿಲ್ಲಾ ಪೊಲೀಸು ನಮ್ಮ ಕೋರ್ಟ್ ಆವರಣದಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರತಿದಿನ ಅರ್ಲಿ ಮಾರ್ನಿಂಗ್ ಕೋರ್ಟ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆನೇ ನಮ್ಮದು ಆ್ಯಂಟಿ ಸಬೋಟ್ಯಾಜ್ ಚೆಕ್ ಟೀಮ್ ಅಲ್ಲಿ ಕೋರ್ಟ್ ವಿಸಿಟ್ ಮಾಡಿ ಯಾವುದಾದ್ರೂ ಸಂಶಯಾಸ್ಪದವಾಗಿರುವಂಥ ವಸ್ತುಗಳು ಇದೆ ಅಂತ ಚೆಕ್ ಮಾಡಿ ಮತ್ತು ಓವರಾಲ್ ಕೋರ್ಟ್ ಪ್ರಮಿಸಸನ್ನು ಒಂದು ಫುಲ್ ಸ್ಕ್ರೀನಿಂಗ್ ಮಾಡ್ತೀವಿ. ಇದಲ್ಲದೆ ಈ ಚೆಕಿಂಗ್ ಆದಮೇಲೆ 3 ಕೋರ್ಟ್ದು 4 ಎಂಟ್ರೆನ್ಸ್ ಇದ್ದರಲ್ಲಿ ಒಂದು ಎಂಟ್ರೆನ್ಸ್ ಹಿಂದಿದ್ದ ಎಂಟ್ರೆನ್ಸನ್ನು ಮಾನ್ಯ ಜಡ್ಜ್ ಅವರೊಟ್ಟಿಗೆ ಡಿಸ್ಕಸ್ ಮಾಡಿ ಹಾಗೂ ಸ್ಥಳೀಯ ಲಾಯರ್ಸ್ ಎಲ್ಲರೊಟ್ಟಿಗೆ ಡಿಸ್ಕಸ್ ಮಾಡಿಕೊಂಡು ಹಿಂದ್ಗಡೆ ಇರುವಂಥ ಡೋರನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ಮುಂದೆ ಇರುವಂಥ 3 ಡೋರ್ಗಳಲ್ಲಿ ಮೆಟಲ್ ಫ್ರೇಮ್ ಡಿಟೆಕ್ಟರ್ಸ್ ಹಾಕಿದ್ದೀವಿ. ಸಂಶಯ ಇರುವಂಥ ವ್ಯಕ್ತಿಗಳನ್ನು ನಾವು ಮೆಟಲ್ ಫ್ರೇಮ್ ಡಿಟೆಕ್ಟರ್ ಥ್ರೂ ಪಾಸ್ ಮಾಡಿಸ್ತೀವಿ ಮತ್ತು ಅಡಿಷನಲ್ ಚೆಕ್ಗಳಿಗೆ ಸಬ್ಜೆಕ್ಟ್ ಮಾಡ್ತೀವಿ. ಅದಲ್ಲದೆ ಈ ಪ್ರತಿದಿನ ಡೈಲಿ ಮಾರ್ನಿಂಗ್ ಆಗುವಂತಹ ಚೆಕ್ ಕಂಟಿನ್ಯೂ ಆಗ್ತದೆ. ಈ ಬಾಂಬ್ ಥ್ರೆಟ್ ಬಂದಿರುವಂಥದ್ದು ಕೆಲವೊಂದು ಟೆಕ್ನಿಕಲ್ ಆಗಿ ಅವ್ರದ್ದು ಐಡೆಂಟಿಟಿ ಹೈಡ್ ಮಾಡ್ಕೊಂಡು ಮಾಡಿರುವಂಥದ್ದು ಇದು ಉಡುಪಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಸುಮಾರು ಜಿಲ್ಲೆಗಳಲ್ಲಿ ಬಂದಿದೆ. ಸೊ ಸದ್ಯಕ್ಕೆ ಒಂದು ಟೆಂಪ್ರರಿ ಮೆಷರ್ ಆಗಿ ಈ ಹೆಚ್ಚಿನ ಸೆಕ್ಯೂರಿಟಿ ಮೆಷರ್ಸನ್ನು ನಾವು ಉಡುಪಿ ಕೋರ್ಟಲ್ಲಿ ಅಳವಡಿಸಿದ್ದೀವಿ. ಮತ್ತು ಈ ಥ್ರೆಟ್ ಇಮೇಲ್ 4 ಥ್ರೆಟ್ ಇಮೇಲ್ ಬಂದಿರೋದ್ರಲ್ಲಿ 2 ಇಮೇಲ್ ಬೇಸಿಸ್ ಮೇಲೆ ನಾವು FIR ತೊಗೊಂಡಿದ್ದೀವಿ. ಅದರದ್ದು ತನಿಖೆ ಮುಂದುವರಿತಾ ಇದೆ. ಅದನ್ನು ಸಹ ತ್ವರಿತವಾಗಿ ಸಾಲ್ವ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.